ಬೀಳಿನೆಲೆ ಗೋಪಾಲಕೃಷ್ಣ ದೇವಾಲಯ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿದೆ. ಈ ಕ್ಷೇತ್ರವು ಉಪ್ಪಿನಂಗಡಿಯಿಂದ ಸುಮಾರು 25 ಮೈಲು ದೂರದಲ್ಲಿದೆ. ಇಲ್ಲಿ ಗೋಪಾಲಕೃಷ್ಣ ದೇವರನ್ನ ಆರಾಧಿಸಲಾಗುತ್ತದೆ. ಸುಮಾರು 2000 ವರ್ಷಗಳ ಹಿಂದೆ ಓರ್ವ ಮಹಾ ತಪಸ್ವಿಗಳು ಶಿಷ್ಯ ಸಮುದಾಯದೊಂದಿಗೆ ಸಂಚರಿಸುತ್ತಾ ಬೀಳಿನೆಲೆಗೆ ಬಂದವರು ಇಲ್ಲಿಯ ರಮಣೀಯ ಸೊಬಗಿಗೂ ಪ್ರಶಾಂತ ವಾತಾವರಣಕ್ಕೂ ರಮಣೀಯ ನೋಟಕ್ಕೂ ಮಾರು ಹೋಗಿ ತಪವನ್ನಾಗೈಯಲು ಇದೇ ಯೋಗ್ಯ ಸ್ಥಳವೆಂದು ಆಶ್ರಯವನ್ನ ಕಟ್ಟಿಕೊಂಡು ಇಲ್ಲಿಯೇ ನೆಲೆ ನಿಂತರು. ನಂತರ ಮಹಾ ತಪಸ್ವಿಗಳು ಗುರುಕುಲವನ್ನ ಕೂಡ ಪ್ರಾರಂಭಿಸಿದರು. ತಪಸ್ವಿಗಳಿಂದ ಜ್ಯೋತಿರ್ಲಿಂಗವನ್ನ ಪಡೆದ ಶಿಷ್ಯ ವರ್ಗವು ಪರಂಪರೆಯಾಗಿ ಹಲವು ಕಾಲ ಆರಾಧಿಸಿಕೊಂಡು ಬಂದರು. ಊರಿನ ಬ್ರಾಹ್ಮಣ ವರ್ಗದವರು ಹಾಗೂ ಇತರರನ್ನ ಒಟ್ಟುಗೂಡಿಸಿ ಇದೇ ಸ್ಥಳದಲ್ಲಿ ದೇವಾಲಯವನ್ನ ಕಟ್ಟಿಸಿದರು ಎಂಬ ನಂಬಿಕೆ ಇದೆ. ಬೀಳಿನೆಲೆ ಶ್ರೀ ಗೋಪಾಲಕೃಷ್ಣ ಗೋದುರಿತ ನಿವಾರಣೆಗೆ ಪ್ರಸಿದ್ಧಿಯನ್ನ ಪಡೆದಿದೆ. ಜಾನುವಾರುಗಳು ಕಾಣೆಯಾದರೆ, ಕಾಡು ಮೃಗಗಳ ಹಾವಳಿ ಹೆಚ್ಚಾದರೆ, ಬೆಳೆ ಹಾನಿಗೊಂಡರೆ ಊರ ಹಾಗೂ ಪರ ಊರವರು ಇಲ್ಲಿ ಹರಕೆ ಹೇಳುತ್ತಾರೆ. ಗೋಹತ್ಯೆ ದೋಷ ನಿವಾರಣೆ, ಶಿಶುಹತ್ಯೆ ದೋಷ ಪರಿಹಾರ, ವೈವಾಹಿಕ ಸಂಬಂಧ ದೋಷ ನಿವಾರಣೆ, ಸಂತಾನ ಪ್ರಾಪ್ತಿ, ಕುಟುಂಬ ಕಲಹ ದೋಷ ನಿವಾರಣೆಯು ಇಲ್ಲಿ ನೆರವೇರುತ್ತದೆ. ಸಂತಾನ ಪ್ರಾಪ್ತಿಗೂ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನವು ಪ್ರಸಿದ್ಧಿಯನ್ನ ಪಡೆದಿದೆ. ಶ್ರೀ ಕ್ಷೇತ್ರದಲ್ಲಿ ಸಂತಾನ ಗೋಪಾಲಕೃಷ್ಣ ವೃತ ಆಚರಣೆಯನ್ನ ಮಾಡಲಾಗುತ್ತದೆ.